ವರ್ಷ 25 ದೈಕ್ಲೇನು ನಡೆದು ಊರು ಹುಲಿಗಲಡು 4 ಕಿಲೋಮೀಟರ್ ದಾತು ಉದ್ದಗು ಮರ ಬೊಳೆಪಾದು ಜೋಕಲಿ ಜಿಂಡಲ ಜೋಕ್ಲೆನಂಚ ತುವೊಂದು ಬೈದಾಂದು ಸಾಲು ಮರದ ತಿಮ್ಮಕ್ಕ ಪಂತೆರ ಅರ ಅಂಗಾರೆ ಕುಡ್ಲದ ಸೇಂಟ್ ಎಲೋಷಿಯಸ್ ಕಾಲೇಜ್ ಸುದ್ದಿಗುಟ್ಟೋಡು ಪಾತಿರಿಯರ ವೃಕ್ಷಾಂಜಲಿ ವನ ಸಂರಕ್ಷಣಾ ಕಾರ್ಯಕ್ರಮಟ್ಟು ಪಾಲ್ದಿತನರೆ ಬತ್ತಿನ ಸಾಲು ಮರದ ತಿಮ್ಮಕ್ಕ ಅಂಗಾರೆ ಕುಡ್ಲದ ಸೇಂಟ್ ಎಲೋಷಿಯಸ್ ಕಾಲೇಜ್ ಸುದ್ದಿಗಾರರ ಪಾತಿರಿಯರೆ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ ವೃಕ್ಷಾಂಜಲಿದ ಉಮೇಶ್ ಬಿಎನ್ ಸಾಲು ಮರದ ತಿಮ್ಮಕ್ಕನ ಪೊಲಬು ಮಲ್ತು ಕುರ್ದು ಭಾಷಣುಡ್ದು ಬೂಕು ಬರೆಪು ನೆಡ್ದು ವಿಚಾರ ಕೂಟುಲಿಡ್ದು ಪರಿಸರ ಒರಿಪರೆ ಸಾಧ್ಯಜ್ಜೆ ತನಕು ಜೋಕುಲಾತ ಜಿಂದು ದೈಮರಕುಲೆ ಜೋಕುಲೊಂದು ದೈಮರಕುಲೇನ ಬುಳಪ್ಪಯ್ಯನಾರು ಸಾಲು ಮರದ ತಿಮ್ಮಕ್ಕನ್ ಪಂಡೆರ ಸಾಲುಮರ ತಿಮ್ಮಕ್ಕ ಅವರು ಗುಡಿಸಲಲ್ಲಿ ವಾಸ ಮಾಡುತ್ತಾ ಕಡು ಬಡತನದಲ್ಲಿ ಜೀವನವನ್ನು ಸಾಗಿಸ್ತಾ ತನಗೆ ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಸ್ತೆ ಎರಡೂ ಬದಿಗಳಲ್ಲಿ ತನ್ನ ಗಂಡನ ಜೊತೆ ಸೇರಿ ಗಿಡಗಳನ್ನ ನೆಟ್ಟು ಅದನ್ನ ಮರಗಳನ್ನಾಗಿ ಮಕ್ಕಳು ಅಂತ ಬೆಳೆಸಿದ್ರು. ಇಡೀ ಜಗತ್ತಿನ ಯಾವುದೇ ಇತಿಹಾಸದಲ್ಲಿ ಇಂಥ ಒಂದು ನಿದರ್ಶನ ನಮಗೆ ಓದಲಿಕ್ಕೆ ಸಿಗೋದಿಲ್ಲ. ಬಾರಿಸಿದ ಈ ಕಾಲೇಜಿನ ಜೊತೆಗೆ ಇಲ್ಲಿ ಪರಿಸರದ ಸಂರಕ್ಷಣೆ ಮಾಡಲಿಕ್ಕೆ ಅದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಆಗಿ ನಮ್ಮ ಮಾತೆ ಇಲ್ಲಿ ಬಂದಿದ್ದಾರೆ. ಈಗಾಗಲೇ 2 ಗಿಡವನ್ನ ನೆಟ್ಟು ಹೇಗೆ ಅದನ್ನ ನಾವು ಮುಂದೆ ಬೆಳೆಸಬೇಕು ಅಂತ ನಮಗೆ ಪ್ರೇರಣೆ ಅವರು ಕೊಟ್ಟಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಪಾತಿರ್ದು ಊರು ದೇಶಗೂ ಎಡ್ಡೆ ಆವಡು ಸುದ್ದಿ ಮಾಧ್ಯಮದಕ್ಲೆಗೂ ಎಡ್ಡೆ ಆವಡು ತಾನು ಓಲುಪೊಂಡಲ ತನ್ನ ಕಂಡನಿನ ಆಶೀರ್ವಾದ ಪಡೆತೆ 25 ವರ್ಷ ಜೋಕ್ಲಿನ ಭಾಗ್ಯ ಇಜ್ಜಾಂಡ್ ಅಂಚಾದ ತನ್ನ ಕಂಡನಿ ಒಂಜಿ ರಾತ್ರಿ ಇಡೀ ಆಲೋಚನೆ ಮಲ್ತದು ಮನದನಿ ಕಾಂಡೆ ಏನನ್ಲೆತ್ತೊಂದು ಹುಲಿಕಲ್ದ ಮಾರ್ಗೋಗು ಬತ್ತೆರು ವರ್ಷ ದೈ ನಡೆದು 4 ಕಿಲೋಮೀಟರ್ ಉದ್ದೋಗ್ಲ ಮಾರ್ಗದ ರಡ್ಡು ಮೇಟ್ಲ ಮರ ಬುಳೆಪಾಯ ಎಲ್ಪ ವರ್ಷದ ಮರಲ ಉಂಡು ಹುಲಿಕಲ್ ಬುಡ್ದು ಬೆಂಗಳೂರು ಬಾಡಿಗೆದ ಇಲ್ಲಡುಲ್ಲ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬೊಕ್ಕ ಪರಮೇಶ್ವರರಿಗೂ ಈ ಸಂಗತಿನ ತಿರಿಪಾಲೆಂದು ಸಾಲು ಮರದ ತಿಮ್ಮಕ್ಕ ಕೇನೊಂಡೆರ. ಗುಣಿ ಒಳಕ್ಕೆ ಕಡ್ಡಿ ನೆಲೆ ಹಾಕಿ ಒಂದು ವರ್ಷ 10 ಕಡ್ಡಿ ಆಯ್ತು, ಒಂದು ವರ್ಷ 15 ಆಯ್ತು, ಒಂದು ವರ್ಷ 20 ಆಯ್ತು, ಒಂದು ವರ್ಷ 25 ಆಯ್ತು. ವರ್ಷ ಇಷ್ಟೊಂದು ಆಯ್ಕೆಲ್ಲ ವರ್ಷ ಆಯ್ಕೆಲ್ಲ ಒಂದೇ ವರ್ಷ 10 ಕಡ್ಡಿ ಹಾಕಿ ಬೆಳೆಸ್ತೇವೆ. ಆಮೇಲೆ ಮುಂದೆ ವರ್ಷ 10, 15, 20 ತಕಲು 25, 30 ತಕಲು ಎಲ್ಲ ಒಂದೊಂದೇ ವರ್ಷಕ್ಕೆ ಅಷ್ಟು ಬೆಳೆಸ್ಕೊಂಬಂದಿದ್ದೀವಿ.